ಕೊರೋನಾ ವೈರಸ್ ಹರಡುವಿಕೆಯನ್ನು ತಡೆಗಟ್ಟೋದಕ್ಕೆ ನಾನಾ ಕ್ರಮಗಳನ್ನು ಸರ್ಕಾರ ತೆಗೆದುಕೊಂಡಿದೆ. ಅದರಂತೆ ರಾಜ್ಯ ಸರ್ಕಾರ ದಕ್ಷಿಣ ಕನ್ನಡ ಸಹಿತ 9 ಜಿಲ್ಲೆಗಳನ್ನು ಲಾಕ್ಡೌನ್ ಮಾಡಿದೆ. ಆದರೆ ಜನರ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಅಂತ ಸರ್ಕಾರ ಮಾಡಿದ ನಿಯಮಕ್ಕೆ ಜನರಿಂದ ಸಿಕ್ಕಿದ್ದು ಮಾತ್ರ ಶೂನ್ಯ ರೆಸ್ಪಾನ್ಸ್. ಹೌದು, ಮಂಗಳೂರಿನಲ್ಲಿ ನಿಷೇಧಾಜ್ಞೆಯ ಮಧ್ಯೆಯೂ ವಾಹನ ಸಂಚಾರ ಮಾಡುವ ಮೂಲಕ ಸರ್ಕಾರದ ಆದೇಶಕ್ಕೆ ಡೋಂಟ್ ಕೇರ್ ಅಂದಿದ್ದಾರೆ. ಕೊರೋನಾ ಸೋಂಕು ತಡೆಯಲು 9 ಜಿಲ್ಲೆಗಳು ಲಾಕ್ಡೌನ್. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲಾಕ್ಡೌನ್ ಆದೇಶ ಜಾರಿ, ಫುಲ್ ಡೌನ್. ಸರ್ಕಾರದ ನಿರ್ಧಾರಕ್ಕೆ ಡೋಂಟ್ ಕೇರ್ ಯಂತ್ರ ಮಂಗಳೂರಿಗರು. ದೇಶ ಹಾಗೂ ರಾಜ್ಯದಲ್ಲೇ ಕೊರೋನಾ ವೈರಸ್ ತಡೆಗಟ್ಟಲು ಸರ್ಕಾರ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿದೆ. ಇದೀಗ ಕೊರೋನಾ ವೈರಸ್ ಹರಡುವಿಕೆ ತಡೆಯುವುದಕ್ಕಾಗಿ ರಾಜ್ಯ ಸರ್ಕಾರ ಲಾಕ್ಡೌನ್ ಜಾರಿಗೊಳಿಸಿದೆ. ಆದರೆ ಸರ್ಕಾರದ ಆದೇಶಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಲಭಿಸಿಲ್ಲ. ಸರ್ಕಾರದ ನಿರ್ಧಾರಕ್ಕೆ ಮಂಗಳೂರು ನಗರದ ಜನತೆ ಕ್ಯಾರೆ ಅಂದಿಲ್ಲ. ಮಂಗಳೂರಿನಲ್ಲಿ ಇವತ್ತು ಲಾಕ್ಡೌನ್ ಆದೇಶ ಇದ್ರೂ ಜನರು ಕ್ಯಾರೆ ಇಲ್ಲದಂತೆ ಓಡಾಟ ನಡೆಸ್ತಾ ಇದ್ರು. ವಾಹನಗಳ ಓಡಾಟವಂತೂ ನಾರ್ಮಲ್ಗಿಂತ ಜಾಸ್ತಿಯಾಗಿಯೇ ಇತ್ತು. ಜೊತೆಗೆ ಅಂಗಡಿ ಮಳಿಗೆಗಳು ಕೂಡ ಎಂದಿನಂತೆಯೇ ವ್ಯಾಪಾರ ವಹಿವಾಟು ನಡೆಸ್ತಾ ಇದ್ದವು. ದಯವಿಟ್ಟು ಮನೆಯಿಂದ ಹೊರಗಡೆ ಬರಬೇಡಿ, ಮನೆಯಲ್ಲೇ ಇರಿ ಅಂತ ಪೊಲೀಸರು ವಾಹನಗಳನ್ನ ತಡೆದು ಮನವಿ ಮಾಡಿಕೊಳ್ಳುತ್ತಾ ಇದ್ರು. ಪೊಲೀಸರ ಮಾತನ್ನ ಧಿಕ್ಕರಿಸಿ ಸಂಚರಿಸುವ ದೃಶ್ಯಗಳು ಕಂಡುಬಂತು. ಮಧ್ಯಾಹ್ನದ ವೇಳೆಗೆ ಪೇಟೆಯಲ್ಲಿನ ಅಂಗಡಿ ಮುಗ್ಗಟ್ಟುಗಳು ಸಂಪೂರ್ಣ ಬಂದ್ ಆದವು. ಪೊಲೀಸರು ಹೋಗಿ ಧ್ವನಿವರ್ಧಕಗಳ ಮೂಲಕ ಬಂದ್ ಮಾಡುವಂತೆ ವಿನಂತಿಸಿದ್ರು. ಇನ್ನು ಲಾಕ್ಡೌನ್ ನಿಯಮ ಉಲ್ಲಂಘಿಸಿದ್ರೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಕಮಿಷನರ್ ಡಾಕ್ಟರ್ PS ಹರ್ಷ ವಾರ್ನಿಂಗ್ ಮಾಡಿದ್ರು. ಒಂದು ಸೆಕ್ಷನ್ 144ರಲ್ಲಿ ನಿರ್ಬಂಧಕಾಜ್ಞೆಯನ್ನು ಹೊರಡಿಸಿದ್ದಾರೆ. ಈ ಲಾಕ್ಡೌನ್ನ ತಾವು ಬಹಳ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಇದು ಯಾವುದೇ ರೀತಿಯಾದ ಅಸಡ್ಡೆ ಮಾಡುವ ಅಥವಾ ಲಘುವಾಗಿ ತೆಗೆದುಕೊಳ್ಳುವ ವಿಚಾರ ಅಲ್ಲ. ಇದು ಕಡ್ಡಾಯವಾಗಿ ನಮ್ಮೆಲ್ಲರ ಮೇಲೆ ಜಾರಿಯಾಗಿರುವ ಕಾನೂನಿನ ಅಂಶ. ಇದನ್ನು ಯಾವುದೇ ರೀತಿ ಉಲ್ಲಂಘಿಸಿದಲ್ಲಿ ಅಂಥವರ ಮೇಲೆ ನಾವು ಬಹಳ ಕಠಿಣವಾಗಿ ಭಾರತೀಯ ದಂಡ ಸಂಹಿತೆ 188 ಹಾಗೂ ಭಾರತೀಯ ದಂಡ ಸಂಹಿತೆ 269, ಭಾರತೀಯ ದಂಡ ಸಂಹಿತೆ 270ರಲ್ಲಿ ಪ್ರಕರಣಗಳನ್ನು ದಾಖಲಿಸಿ ಅಗತ್ಯ ಬಿದ್ದಲ್ಲಿ ದಸ್ತಗಿರಿ ಹಾಗೂ ಉಳಿದ ಮುಂದಿನ ಕಾನೂನು ಪ್ರಕ್ರಿಯೆಗಳನ್ನ ಸಹ ನಾವು ಜರುಗಿಸಬೇಕಾಗಿ ಬರಬಹುದು. ಜಿಲ್ಲಾ ದಂಡಾಧಿಕಾರಿಯವರ ಆದೇಶದಲ್ಲಿ ಏನಿದೆ ಆ ಎಲ್ಲ ಅಂಶಗಳನ್ನ ಪಾಲಿಸೋಣ. ಪ್ರಮುಖವಾಗಿ ಯಾವುದೇ ಪ್ರಮುಖವಾದ ಅತಿ ಎಸೆನ್ಷಿಯಲ್ ಆದ ಮೆಡಿಕಲ್ ಎಮರ್ಜೆನ್ಸಿ ಅಥವಾ ಅದಕ್ಕೆ ಸಂಬಂಧಪಟ್ಟ ಆ ರೀತಿಯ ಕೆಲಸಗಳನ್ನ ಬಿಟ್ಟು ಮನೆಯಿಂದ ಹೊರಗೆ ಬರೋದನ್ನು ಸಂಪೂರ್ಣವಾಗಿ ನಾವು ನಿಲ್ಲಿಸಬೇಕು. ಮನೆಯಿಂದ ಹೊರಗೆ ಬರಬಾರ್ದು. ಓನ್ಲಿ ಎಸೆನ್ಷಿಯಲ್ ಸಪ್ಲೈಸ್ನ ತೆಗೆದುಕೊಳ್ಳೋದಕ್ಕೆ ಅಥವಾ ಎಸೆನ್ಷಿಯಲ್ ಸರ್ವಿಸಸ್ನ ನಾವು ಪಡೆದುಕೊಳ್ಳೋದಕ್ಕೆ ಮಾತ್ರ ನಾವು ಮನೆಯಿಂದ ಹೊರಗಡೆ ಬರಬೇಕು. ಮಂಗಳೂರು ನಗರದಲ್ಲಿ ವೈರಾಣು ಹರಡದಂತೆ ಮಂಗಳೂರು ಮಹಾನಗರ ಪಾಲಿಕೆ ಕ್ರಮ ಕೈಗೊಂಡಿದ್ದು ನಗರದಾದ್ಯಂತ ಕೀಟನಾಶಕ ಸಿಂಪಡಿಸಲಾಯಿತು. ನಗರದ ಮಾರುಕಟ್ಟೆ, ಜನಸಂದಣಿ, ಬಸ್ ಸ್ಟ್ಯಾಂಡ್, ಮುಖ್ಯ ರಸ್ತೆಯಲ್ಲಿ ಸಹಿತ ನಗರದೆಲ್ಲೆಡೆ 2 ಟ್ಯಾಂಕರ್ ಮೂಲಕ ನೀರಿನೊಂದಿಗೆ ಡೆಟಾಲ್, ಫಿನೈಲ್ ಹಾಗೂ ಸ್ಯಾನಿಟೈಸರ್ ಮಿಶ್ರಣ ಮಾಡಿ ನಗರ ಪ್ರದೇಶದಲ್ಲಿ ಸಿಂಪಡಣೆ ಮಾಡಲಾಯಿತು. ವೆಲ್ನಾಕ್ ಲೇಡಿಭೂಷಣ್ ಆಸ್ಪತ್ರೆಯ ವಠಾರದಲ್ಲಿ ಉಚಿತ ಮಾಸ್ಕ್, ಸ್ಯಾನಿಟೈಸರ್ ನೀಡಿ ಕೊರೋನಾ ಬಗ್ಗೆ ಜಾಗೃತಿಯನ್ನ ಮೂಡಿಸಲಾಯಿತು. ಅತ್ತ ಪರಂಗಿಪೇಟೆ ತೊಕ್ಕೊಟ್ಟು ಮಾರ್ಗವಾಗಿ ಮಂಗಳೂರು ನಗರಕ್ಕೆ ಬರುತ್ತಿದ್ದ ವಾಹನಗಳನ್ನು ತಡೆ ಹಿಡಿದು ರಿಟರ್ನ್ ಕಳುಹಿಸಲಾಯಿತು. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಹಲವೆಡೆ ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿದ್ದವು. ಕೇರಳ, ಕರ್ನಾಟಕ ಗಡಿ ಭಾಗಗಳಲ್ಲಿಯೂ ಕೂಡ ಅಂಗಡಿ ಮುಂಗಟ್ಟು ತೆರೆದುಕೊಂಡಿದ್ದವು. ಜೊತೆಯಲ್ಲಿ ಬಸ್ ಬಂದ್ ಪ್ರಯೋಜನವನ್ನ ರಿಕ್ಷಾ ಚಾಲಕರು ಚೆನ್ನಾಗಿಯೇ ಸದುಪಯೋಗ ಪಡಿಸಿಕೊಂಡ್ರು. ಕೋವಿಡ್-19 ಅನ್ನೋ ಈ ರೋಗ ದಿನದಿಂದ ದಿನಕ್ಕೆ ಅತ್ಯಂತ ಹೆಚ್ಚು ವೇಗವಾಗಿ ಹರಡ್ತಾ ಇದೆ. ಈ ವಿಷಯ ಹೊಸದೇನಲ್ಲ, ನಿಮ್ಮೆಲ್ಲರಿಗೂ ತಿಳಿದಿರುವಂಥ ವಿಷಯನೇ. ಮತ್ತು ನಮ್ಮ ದೇಶದಲ್ಲಿ ಕೂಡ ನೀವು ಕಳೆದ 2-3 ದಿನದಲ್ಲಿ ನೋಡಿದರೆ ಪ್ರತಿದಿನವೂ ಅದರ ಹಿಂದಿನ ದಿನದಕ್ಕಿಂತ ಹೆಚ್ಚು ಕೇಸಸ್ ಪಾಸಿಟಿವ್ ಆಗಿ ಬರ್ತಾ ಇದೆ. ದಕ್ಷಿಣ ಕನ್ನಡದಲ್ಲಿ ನಿನ್ನೆ ನಾವು ಒಂದು ಪಾಸಿಟಿವ್ ಕೇಸ್ ಕೂಡ ಅನೌನ್ಸ್ ಮಾಡಿದ್ದೀವಿ. ಮತ್ತು ನಮ್ಮ ನೇಬರಿಂಗ್ ಜಿಲ್ಲೆಗಳಲ್ಲೂ ಸಹ ಅತಿ ಹೆಚ್ಚು ಪಾಸಿಟಿವ್ ಕೇಸಸ್ ಇರೋದು ನಿಮಗೆ ತಿಳಿದಿರೋ ವಿಷಯ. ಇದೆಲ್ಲ ಕನ್ಸಿಡ್ರೇಷನ್ಗೆ ತಗೊಂಡು ನಾವು ಲಾಕ್ಡೌನ್ 31 ಈ ತಿಂಗಳ 31 ತನಕ ಅನೌನ್ಸ್ ಮಾಡಿದ್ದೀವಿ.
ಈ ಲಾಕ್ಡೌನ್ ಅನೌನ್ಸ್ ಮಾಡಿದ್ರೂ ಕೂಡ ಎಷ್ಟೊಂದು ಅಂಗಡಿ ಮುಂಗಟ್ಟುಗಳು ಓಪನ್ ಇದೆ ಅಂತ ನನಗೆ ಕಂಪ್ಲೇಂಟ್ಸ್ ಬರ್ತಾ ಇದೆ. ಆದ್ದರಿಂದ ಈ ಒಂದು ಆರ್ಡರ್ನ ಎಲ್ಲರೂ ಸೀರಿಯಸ್ ಆಗಿ ತಗೊಳ್ಳೇಬೇಕು. ಈ ಲಾಕ್ಡೌನ್ ಒಂದು ದಿನದ ವಿಷಯ ಅಲ್ಲ. ನಿನ್ನೆ ನಾವು ಕರ್ಫ್ಯೂ ಮಾಡಿದ್ವಿ, ಮುಗೀತು, ರೋಗ ಹೊಟ್ಟೋಯ್ತು ಅಂತಲ್ಲ, ಅಥವಾ ನನಗೆ ರೋಗ ಬರೋದಿಲ್ಲ ಅಂತ ಕೂರ್ಕೊಳ್ಳೋಕ್ಕೆ ಯಾವುದು ಆಗೋದಿಲ್ಲ. ಎಲ್ಲರಿಗೂ ಬರಬಹುದು ಇದು. ಮತ್ತು ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಅನ್ನೋ ಸ್ಟೇಜ್ಗೆ ಹೋದರೆ ಆವಾಗ ಇದನ್ನು ತಡೆಯೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಆದ್ದರಿಂದ ದಯವಿಟ್ಟು ಎಲ್ಲರೂ ನಾವು ಕೊಟ್ಟಿರೋ ಆದೇಶನ ಸೀರಿಯಸ್ ಆಗಿ ತಗೊಂಡು ಈಗಲೇ ನಿಮ್ಮ ಮನೆಗಳಿಗೆ ವಾಪಸ್ ಹೋಗಿ. ಒಟ್ಟಿನಲ್ಲಿ ಲಾಕ್ಡೌನ್ನ ಮೊದಲ ದಿನ ಜನರಿಗೆ ಇದರ ಸೀರಿಯಸ್ನೆಸ್ಸೇ ಅರ್ಥವಾಗಿಲ್ಲ. ಮುಂದಾದ್ರೂ ಅರ್ಥ ಆಗುತ್ತಾ ಎನ್ನುವುದನ್ನ ಕಾದು ನೋಡಬೇಕಾಗಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.